ಡಾಕ್ಟರ್ ಬಿಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಸ್ಥಳ ಚೈತ್ಯ ಭೂಮಿಯ ಕುರಿತು ಚಲನಚಿತ್ರ ನಿರ್ಮಾಪಕ ರಂಜಿತ್ ಅವರು ಸಾಕ್ಷ್ಯಚಿತ್ರವೊಂದನ್ನು ನಿರ್ಮಿಸುತ್ತಿದ್ದು, ಈ ಸಾಕ್ಷ್ಯಚಿತ್ರಕ್ಕೆ ಚೈತ್ಯ ಭೂಮಿ ಎಂದೇ ಹೆಸರು ಇಡಲಾಗಿದೆ. ಡಿಸೆಂಬರ್ 3ರಂದು ಈ ಸಾಕ್ಷ್ಯಚಿತ್ರದ ಟ್ರೇಲರ್ ಬಿಡುಗಡೆಯಾಗಲಿದೆ. ಸರ್ಪಟ್ಟ, ಪರಂಬೈರೆ, ಮದ್ರಾಸ್ ಮತ್ತು ರಜನಿಕಾಂತ್ ಅಭಿನಯದ ಕಬಾಲಿ ಮತ್ತು ಕಲಾ ಮುಂತಾದ ಮೆಚ್ಚುಗೆ ಪಡೆದ ಚಿತ್ರಗಳನ್ನು ನೀಡಿದ ತಮಿಳು ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ಸಮಕಾಲೀನ ನಿರ್ದೇಶಕರಲ್ಲಿ ಒಬ್ಬರಾದ ರಂಜಿತ್ ಅವರು ತಮ್ಮ ಬ್ಯಾನರ್ ನೀಲಂ ಪ್ರೊಡಕ್ಷನ್ ಅಡಿಯಲ್ಲಿ ಈ ಸಾಕ್ಷ್ಯಚಿತ್ರವನ್ನು ಪ್ರಸ್ತುತಪಡಿಸಲಿದ್ದಾರೆ. ನಾನು ನನ್ನ ಸಿನಿಮಾದ ಮೂಲಕ ಚರ್ಚೆಯನ್ನು ತೆರೆಯಲು ಬಯಸುತ್ತೇನೆ. ಸಿನಿಮಾ ಸಮಾಜದಲ್ಲಿ ಬದಲಾವಣೆ ತರಬಹುದೇ ಎಂದು ನನಗೆ ಖಚಿತವಿಲ್ಲ, ಆದರೆ ಅದು ಖಂಡಿತವಾಗಿಯೂ ಪ್ರಭಾವ ಬೀರುತ್ತದೆ. ಸಾಮಾಜಿಕ ನ್ಯಾಯದ ಬಗ್ಗೆ ನನ್ನ ಹಿಂದಿನ ಕೆಲಸಗಳು ಮತ್ತು ಡಾಕ್ಟರ್ ಬಿಆರ್ ಅವರ ಕೆಲಸಗಳು ನನ್ನ ಸಿನಿಮಾದ ಮೂಲಕ ರಾಜಕೀಯ ಮತ್ತು ಇತರ ವಿಷಯಗಳ ಬಗ್ಗೆ ಮಾತನಾಡುವಾಗ ಪ್ರಭಾವವನ್ನು ಸೃಷ್ಟಿಸಲು ನನಗೆ ಸಹಾಯ ಮಾಡಿದೆ ಎಂದು ನಾನು ನಂಬುತ್ತೇನೆ ಎಂದು ರಂಜಿತ್ ಟ್ವೀಟ್ ಮಾಡಿದ್ದಾರೆ. ಮುಂಬೈನ ದಾದರ್ನಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಿಮ ವಿಶ್ರಾಂತಿ ಸ್ಥಳವಾದ ಚೈತ್ಯ ಭೂಮಿಯ ಕುರಿತಾದ ಸಾಕ್ಷ್ಯಚಿತ್ರ ಇದಾಗಿದ್ದು, ದಿ ಬ್ಯಾಟಲ್ ಆಫ್ ಕೊರೆಂಗಾವ್, ಅನ್ ಎಂಡಿಂಗ್ ಜರ್ನಿ ಮತ್ತು ಐ ಆಮ್ ನಾಟ್ ಎ ಬ್ರಿಡ್ಜ್ ನಂತಹ ಸಾಕ್ಷ್ಯಚಿತ್ರಗಳ ನಿರ್ಮಿಸಿ ಹೆಸರುವಾಸಿಯಾದ ಸೋಮನಾಥ್ ವಾಘಮಾರೆ ಈಗ ಭಾರತೀಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಈ ಸಾಕ್ಷ್ಯಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಸದ್ಯ ಡಿಸೆಂಬರ್ 3ರಂದು ಸಂಜೆ 6 ಗಂಟೆಗೆ ಟ್ರೇಲರ್ ಬಿಡುಗಡೆಯಾಗಲಿದೆ.